ಬಾಲಕರೇ ಹಾಗೂ ಈ ಸಂಪೂರ್ಣ ಭಕ್ತಾದಿಗಳೇ ಕಿವಿಕೊಟ್ಟು ಈ ವಿಚಾರವನ್ನು ಆಲಿಸುವಂಥದ್ದು. ಅದೇ ರೀತಿಯಲ್ಲಿ ಈ ಸ್ಥಳದಲ್ಲಿ ಪೂಜೆ, ಪುರಸ್ಕಾರ, ನೇಮ, ನಿಷ್ಠೆ ಎಲ್ಲವೂ ಭದ್ರವಾಗಿ ನಡೆಯುತ್ತಾ ಇದೆ. ಆದರೆ ಬಾಲಕರ ಒಂದು ಹಸ್ತ, ಅವನ ಅರ್ಧಾಂಗಿ ಅವನಿಗೆ ಕೈಕೊಟ್ಟು 10 ವರ್ಷವಾಯಿತು. ಆದರೂ ಬಾಲಕ ಒಬ್ಬಂಟಿಯಾಗಿ ಈ ಸ್ಥಳದಲ್ಲಿ ಸಾಧನೆ ಮಾಡುತ್ತಿದ್ದಾನೆ. ಆದರೆ ನಾನು ಚಂಡದ ಮಾಸ್ತಿಯಾಗಿ, ಮಹಾಕಾಳಿಯಾಗಿ, ದುರ್ಗಿಯಾಗಿ ಒಂದು ನಿರ್ಧಾರವನ್ನು ಮಾಡುತ್ತಿದ್ದೇನೆ ಕೇಳಿ. ಇದು ಸಂಪೂರ್ಣವಾಗಿ ಬಹಿರಂಗಪಡಿಸುತ್ತಿದ್ದೇನೆ ಕೇಳಿ. ಇವತ್ತು ಈ ಸ್ಥಳದಲ್ಲಿ ಇವತ್ತಿನಿಂದ ಈ ಬಾಲಕಿ ಈ ಬಾಲಕನ ಅರ್ಧಾಂಗಿಯಾಗಿ ಸಂಪೂರ್ಣ ಅರ್ಧ ನಾರ್ವೇಶ್ವರಾಗಿ ಈ ಬಾಲಕನ ಹೃದಯದಲ್ಲಿ ಮನೆ ಮಾಡಿರುತ್ತಾಳೆ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಇದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಈ ಬಾಲಕಿಯೇ ಈ ಬಾಲಕನ ಮುಂದಿನ ಮಡದಿ. ಕೊನೆಯವರೆಗೂ ಉಸಿರಿರುವವರೆಗೂ ಶೀಲವಂತಳಾಗಿ ಸಂಪೂರ್ಣ ಮಾನ ಯಾವುದು ಹೀನ ಆಗದಿದ್ದ ರೀತಿಯಲ್ಲಿ ಸಂಪೂರ್ಣವಾಗಿ ಮರ್ಯಾದೆ ಮುಖಾಂತರವಾಗಿ ಈ ಬಾಲಕನ ಒಟ್ಟಿಗೆ ಬೆಳೆಯುತ್ತಾಳೆ. ಇದು ಸತ್ಯವಾದ ಮಾತು. ಇಂದು ಇಲ್ಲ ನಾಳೆ ಧರ್ಮಸ್ಥಳ, ಇಲ್ಲ ಮಂತ್ರಾಲಯ, ಇಲ್ಲವೇ ಈ ಸ್ಥಳ, 3 ಸ್ಥಳದಲ್ಲಿ ಒಂದು ಸ್ಥಳದಲ್ಲಿ ಈ ಬಾಲಕಿಗೆ ತಾಳೆ ಬೀಳುತ್ತದೆ. ಈ ಬಾಲಕನ ಹಸ್ತದಿಂದ ನಡೆ. ಅದೇ ರೀತಿಯಲ್ಲಾಗಿ ಸಂಪೂರ್ಣವಾಗಿ ಕುಟುಂಬದಲ್ಲೂ ಯಾರ್ಯಾರಲ್ಲೂ ಏನೇನು ತೊಂದರೆ ಬರದಿದ್ದ ರೀತಿಯಲ್ಲಿ ಕಾದು ಬರುತ್ತೆ. ಹೆಜ್ಜೆ ಹೆಜ್ಜೆಯಲ್ಲೂ ನಾನಿರುತ್ತಿ, ರೋಮ ರೋಮದ ರಕ್ತ ಗಣಕಣದಲ್ಲೂ ನಾನಿರುವೆ. ಈ ಕೆಂಡದ ಮಾಸ್ತಿಯಾಗಿ ಭದ್ರಕೋಟೆಯಾಗಿ ನಡೆಸುತ್ತಿ ಅಕ್ಷತೆಯನ್ನು ಇದೇ ಸ್ಥಳದಲ್ಲಿ ಹಾಜರುಪಡಿಸಿ ನನ್ನ ಮಗ 3ನೇ ಪುತ್ರ